ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಗಮನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನಮಯ ಬೆಳಕು ಸರಣಿ ಸಂಚಿಕೆ 105. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗಮಾಲಿಕೆಯನ್ನ ಕೇಳಿ ಬರೋಣ. ಅಗಸದ ಬಾಗು, ಚಂದ್ರಮನ ಗುಂಡಿನ ನುಣುಪು, ಸಾಗರದ ತೆರೆ ವಂಕು, ಗಿಡ ಬಳ್ಳಿ ಬಳುಕು, ಮೇಘವರ್ಣ ಛಾಯೆ ಈ ಸೃಷ್ಟಿಯು, ನಮ್ಮ ಒಳಗು ಆಗಿರುವುದು ರೂಪ ರುಚಿ ಮಂಕುತಿಮ್ಮ. ಆಗಸದ ಬಾಗು, ಚಂದ್ರಮನ ಗುಂಡಿನ ನುಣುಪು, ಸಾಗರದ ತೆರೆವಂಕು, ಗಿಡ ಬಳ್ಳಿ ಬಳುಕು, ಮೇಘವರ್ಣ ಛಾಯೆ ಈ ಸೃಷ್ಟಿಯಂ, ನಮ್ಮೊಳಾಗಿಹುದು ರೂಪ ರುಚಿ ಮಂಕುತಿಮ್ಮ. ಮೇಘವರ್ಣ ಛಾಯೆ ಈ ಸೃಷ್ಟಿಯಂ, ನಮ್ಮೊಳಾಗಿಹುದು ರೂಪ ರುಚಿ ಮಂಕುತಿಮ್ಮ. ಬಂಧುಗಳೇ, ನಾವು ಬಾಲ್ಯದಲ್ಲಿದ್ದಾಗ ಬಾಣಂಗಳವನ್ನು ಕಂಡು ಬಹಳಷ್ಟು ಖುಷಿಯನ್ನು ಪಟ್ಟಿದ್ದೇವೆ. ಈ ಪ್ರಕೃತಿಯ ಸೊಗಸೆ ಅಂತದ್ದು. ಬಹುದೂರ ದೃಷ್ಟಿ ಆಯಿಸಿ ನೆಲವನ್ನ ಮುಟ್ಟುವ, ಬಾಗುವ ಆಗಸವನ್ನ ಕಂಡು ಇದು ಇನ್ನೇನು ಭೂಮಿಗೆ ಸಂಧಿಸಿ ಬಿಡುತ್ತದೆ ಎನ್ನುವಂತ ಕುತೂಹಲದಿಂದ ಕಣ್ಣನ್ನ ಅರಳಿಸಿ ಕಂಡಿದ್ದು ಉಂಟು, ನೋಡಿದ್ದು ಉಂಟು. ಆದರೆ ಬಾನಂಗಳವು ದಿಗಂತದಲ್ಲಿ ನೆಲವನ್ನ ಮುಟ್ಟುವ ಹಾಗೆ ಕಾಣುವಂತೆದು ಬಾಗಿರ್ತದೆ. ಹುಣ್ಣಿಮೆಯ ದಿನ ಕಾಣುವ ಚಂದ್ರಮನು ಪೂರ್ಣನಾಗಿದ್ದು ಗುಂಡು ಗುಂಡಾಗಿ ನುಣುಪಾಗಿ ಯಾವ ಪದದಿಂದ ಕಂಡರೂ ಓರೆ ಕೋರೆಗಳಿಲ್ಲದಂತೆ ಕಾಣುವ ವಿಶೇಷವಾದ ಸೊಬಗು ಮನಮೋಹಕವಾಗಿರುತ್ತದೆ. ಕಡಲ ತಡಿಯಲ್ಲಿ ಒಂದರ ಗಳಿಗೆ ನಿಂತು ಕಡಲನ್ನ ಏಕದೃಷ್ಟಿಯಿಂದ ಕಂಡರೆ ಕಡಲಿನಲ್ಲಿ ಅಬ್ಬರಿಸುವ ಅಲೆಗಳು ಅಂಕುಡೊಂಕಾಗಿ ತೆರೆಯನ್ನ ದಡಕ್ಕೆ ಹೊಡೆಯುತ್ತಾ ಕಂಗೊಳಿಸುತ್ತವೆ. ಪ್ರಕೃತಿಯ ಮಡಿಲಿನಲ್ಲಿರುವಂತಹ ವೈಭವಪೂರ್ಣವಾಗಿರುವ ಗಿಡ ಬಳ್ಳಿಗಳು ಗಾಳಿ ಮಳೆಗಳ ಹೊಡೆತಕ್ಕೆ ಬಾಗಿ ಬಳುಕುವುದು, ಬಾನಂಗಳದಲ್ಲಿ ಬಣ್ಣದ ಓಕುಳಿಯೊಂದಿಗೆ ತೇಲಾಡುತ್ತಾ ಬರುವ ಕರಿದಾದ ಕಪ್ಪು ಮೋಡಗಳು, ಭೂಮಿಯಲ್ಲಿ ಮೋಡಗಳ ನೆರಳಿನಾಟ, ಹೀಗೆ ಸೃಷ್ಟಿಯ ಮನಮೋಹಕ ರೋಮಾಂಚನ ದೃಶ್ಯಗಳು ನಮ್ಮೊಳಗೆ, ಅಂದರೆ ಮನುಜನೊಳಗೆ, ಮನಸ್ಸಿನೊಳಗೆ ರೂಪ ರುಚಿಗಳನ್ನುಂಟು ಮಾಡಿ ಹೊಸ ಹೊಸ ಭಾವನೆಗಳನ್ನದು ಉಂಟು ಮಾಡುತ್ತದೆ. ಹೀಗೆ ಮನುಜರ ರಸಿಕತೆಗೆ ಪರಮಾತ್ಮನ ಸೃಷ್ಟಿಯ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತು ಇರಬಹುದು, ಜೀವಿ ಇರಬಹುದು, ಎಲ್ಲವೂ ಕೂಡ ಸ್ಫೂರ್ತಿದಾಯಕವಾಗಿ ನಮ್ಮೆಲ್ಲರಿಗೂ ಕೂಡ ಅದು ಚಿಲುಮೆಯಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ರಸಿಕತೆ ರೋಮಾಂಚನವನ್ನ ಲಭಿಸಿದರೆ ಇನ್ನು ಕೆಲವರಿಗೆ ಏನೂ ಆಗದೆ ಸಹಜವಾಗಿ ಅವರು ಬದುಕ್ತಾರೆ. ಹೀಗೆ ಮನುಷ್ಯನು ತಾನು ಬದುಕುತ್ತಿರುವಂತಹ ಪ್ರಕೃತಿ ಮತ್ತು ಭೂಮಿಯ ನಡುವೆ ಸದಾ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಮೂಲಕ ಎಲ್ಲವೂ ಕೂಡ ಜೀವಂತವಾಗಿರುತ್ತದೆ. ಸಂಬಂಧಗಳು ಯಾವತ್ತೂ ಕೂಡ ಸದಾ ಹಸಿರಾಗಿರಲಿ, ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧ ಅವಿನಾಭಾವವಾಗಿರಲಿ. ಆದರೆ ಎಂದೂ ಕೂಡ ಆ ಪ್ರಕೃತಿಯ ಮಡಿಲಿಗೆ ಕೊಡಲಿ ಏಟು ಬೀಳದೆ ಇರಲಿ ಎಂದು ಹಾರೈಸುತ್ತಾ, ಜ್ಞಾನಮಯ ಬೆಳಕು ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಇನ್ನು ಮುಂದೆ ಮೂಡಿ ಬರಲಿದೆ. ಅದರೊಂದಿಗೆ ದಿನಕ್ಕೊಬ್ಬರ ಮಂಕುತಿಮ್ಮನ ಕಗ್ಗದ ಬಗ್ಗೆ ಅನಿಸಿಕೆಗಳನ್ನು ಕೂಡ ಪ್ರಸಾರ ಮಾಡಲು ಪ್ರಯತ್ನಿಸಲಾಗುವುದು. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಶರಣು ಹೇಳುತ್ತಾ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸುಂದರವಾಗಿಸಿ ನಿಮ್ಮ ಜೀವನವನ್ನು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.